ಯಾರು ರಾಜಕಾರಣ ಮಾಡಬಾರ್ದು ಅಂತ ಹೇಳುವಂಥ ಚರ್ಚೆ ಬಹಳಷ್ಟು ವಿಚಾರದಲ್ಲಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಉಲ್ಲೇಖ ಮಾಡ್ತಾರೆ, ಉಚ್ಚರಿಸ್ತಾರೆ. ಆದರೆ ಸ್ವತಃ ತಾವೇ ಅದನ್ನು ಪಾಲಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಇದರ ಪರವಾಗಿ ಆತ್ಮವಿಮರ್ಶೆಯನ್ನು ಕೂಡ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಾಗ ಮಂಗಳೂರು ನಗರ ದಕ್ಷಿಣದ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ, ಅದರ ಸಂಪೂರ್ಣ ಲೆಕ್ಕಾಚಾರಗಳನ್ನು ಬೇಕಾದರೆ ಮುಂದಿನ ದಿನಗಳಲ್ಲಿ ನಾನು ಓಪನ್ ಆಗಿ ಅದನ್ನು ಬಹಿರಂಗವಾಗಿ ನಾನು ಚರ್ಚೆ ಮಾಡಲಿಕ್ಕೂ ದಾಖಲೆ ಸಮೇತ ಇಟ್ಟು ಮಾತಾಡಲಿಕ್ಕೆ ತಯಾರಿದ್ದೀನಿ. ಕಳೆದ 3 ವರ್ಷಗಳಲ್ಲಿ ಮಂಗಳೂರು ನಗರ ದಕ್ಷಿಣಕ್ಕೆ ನಮ್ಮ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೊಡುಗೆ ಏನು, ಅದರ ದಾಖಲೆಯನ್ನು ಒಂದು ರೀತಿಯ ಶ್ವೇತಪತ್ರದ ರೀತಿಯಲ್ಲಿ ಅವರು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಹೇಳಿದಂಥ ಮಾತನ್ನು ನಾಳೆ ದಾಖಲೆ ಸಮೇತ ಮಾಧ್ಯಮದವರು ದಿನೇಶ್ ಗುಂಡೂರಾವ್ ಅವರಿಗಿರ್ಬೋದು ಅಥವಾ ಭೈರತಿ ಸುರೇಶ್ ಅವರಿಗೆ ಕೇಳಬೇಕು. ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ವಿತ್ ಡಾಕ್ಯುಮೆಂಟ್, ಸರ್ಕಾರಿ ದಾಖಲೆಗಳು. ಇವತ್ತು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಇದರ ಅಡಿಯಲ್ಲಿ 165 ಕೋಟಿ ರೂಪಾಯಿ ಕಾಮಗಾರಿ ಹಣ ಮಂಜೂರಾಗಿದೆ. ನಾಳೆ ಅದಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮಗಳು ನಡೀತಾ ಇದೆ. ಭಾಳ ಒಳ್ಳೆಯದು, ಅಭಿವೃದ್ಧಿ ಆ ಕೆಲಸ ಆಗಬೇಕು, ಅದಕ್ಕೆ ನನ್ನ ಸಹಮತ ಇದೆ. ಆದರೆ ಒಂದಂತೂ ತಿಳ್ಕೊಳ್ಬೇಕು, ಮಂಗಳೂರಿನವರಿಗಾಗಿ ಮಂಗಳೂರಿನ ಕಾಂಗ್ರೆಸ್ನವರು ಕೊಟ್ಟಂಥ ಕೊಡುಗೆ ಇದಲ್ಲ. ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳಿಗೆ ಒಂದು ಯೋಜನೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಆ ಯೋಜನೆ ಬಂದಿದೆ. ಆದರೆ ಈ ಯೋಜನೆಯ ಒಳಗುಟ್ಟು ಏನು, ಇವತ್ತು ಒಳಗುಟ್ಟನ್ನು ತಿಳ್ಕೊಳ್ಬೇಕು ಅಂತೇಳಿ ಆದರೆ ಸ್ವಲ್ಪ ದಾಖಲೆಗಳನ್ನು ಇಟ್ಟು ಮಾತಾಡಬೇಕು. ಇವತ್ತು ಕರ್ನಾಟಕ ಸರ್ಕಾರದ ನಡವಳಿ, ಇದು ಎಲ್ಲದ ಜೆರಾಕ್ಸನ್ನು ನಿಮಗೆ ನಾನು ಕೊಡ್ತೇನೆ. ಇದು ಕರ್ನಾಟಕ ಸರ್ಕಾರದ ನಡವಳಿ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯಲ್ಲಿ ಕೈಗೊಳ್ಳುವ ಕಾಮಗಾರಿಗಳ ಕ್ರಿಯಾ ಯೋಜನೆ ಅನುಮೋದನೆ ನೀಡುವ ಕುರಿತು ಸರ್ಕಾರದ ಆದೇಶ ಸಂಖ್ಯೆ 47 SFC 2019 ದಿನಾಂಕ 7/8/2019. ಇದು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 1ರ ಆದೇಶ ಆಯಿತು. ಈ 1ರ ಆದೇಶದ ಯಾವುದೆಲ್ಲ ಕಾಮಗಾರಿಗಳು ತೆಗೆದುಕೊಳ್ಬೇಕು ಅಂತ ಕಾಮಗಾರಿಗಳ ಲಿಸ್ಟ್ ಸಮೇತ ಇದರಲ್ಲಿ ಕಾಮಗಾರಿಗಳ ಲಿಸ್ಟ್ ಇದೆ. ಇದು 2019ಕ್ಕೆ ಆದಂಥ ಆದೇಶ. ಸರಿ, ಇದು 2019ಕ್ಕೆ ಯಾಕೆ ಆದೇಶ ಆಯಿತು ಅಂತ ಕೇಳಿದರೆ 2019-20ರ ಬಜೆಟ್ ಪ್ರತಿ 2019-20ರ ಬಜೆಟ್ ಪ್ರತಿ ಇದರಲ್ಲಿ ಬಜೆಟ್ ಪ್ರತಿಯಲ್ಲಿ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಬಜೆಟ್ 2019-20 Mahatma Gandhi City Development Program. In this scheme, Kalburgi, Mysore, Hubli, Dharwad will be developed with the grant of 150 crores and other Mahanagara Palikes, namely Belagavi, Ballari, Tumkuru, Shivamogga, Mangaluru, Davangere, Vijaypura will be developed. ನಾನು ಹೇಳುವಂಥದ್ದು ಏನು ಅಂತ ಕೇಳಿದರೆ, ಬಜೆಟಲ್ಲಿ ಇಟ್ಟಂಥ ಆದೇಶ ಬಜೆಟಲ್ಲಿ ಘೋಷಣೆ ಮಾಡಿದ ನಂತರ ಯಾವ ಆರ್ಥಿಕ ಇಲಾಖೆ ಅನುಮತಿ ಬೇಡ. ಸಾಮಾನ್ಯ ಜ್ಞಾನ ಇಲ್ಲ ಕಾಂಗ್ರೆಸ್ನವರಿಗೆ. ರಾಜಕಾರಣ ಮಾಡಬೇಕು ಅಂತ ಹೇಳೋಕ್ಕೋಸ್ಕರ ಬಾಯಿಗೆ ಬಂದದ್ದು ಮಾತಾಡಬಾರ್ದು. ವೆನ್ ಇಟ್ ಈಸ್ ಚೀಫ್ ಮಿನಿಸ್ಟರ್ ಆರ್ ಫೈನಾನ್ಸ್ ಮಿನಿಸ್ಟರ್ ಅವರು 3 ಗಂಟೆಗಾಲ ಬಜೆಟ್ನಲ್ಲಿ ಓದಿದಾರೋ ಆ ಬಜೆಟ್ನಲ್ಲಿ ಕೊಟ್ಟಂಥ ಘೋಷಣೆಯ ಪ್ರಕಾರ 2019ಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಗೆ ಆದೇಶ ಆಗಿದೆ. ಹಾಗಿರುವಾಗ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 1 ಮಂಗಳೂರು ಮಹಾನಗರ ಪಾಲಿಕೆಗೆ ಸ್ಯಾಂಕ್ಷನ್ ಆಗಿತ್ತು ಅಂತ ಹೇಳಲಿಕ್ಕೆ ಬಜೆಟ್ನ ಪ್ರತಿ ಕಾಪಿ ಮತ್ತು ಸರ್ಕಾರದ ಆದೇಶ ಇದು 2 ನಿಮ್ಮ ಎದುರುಗಡೆ ಇಡ್ತಾ ಇದ್ದೇನೆ. 19ರ ಆದ ನಂತರ
2 ವರ್ಷ ಚಿಲ್ಲರೆ ಕೊರೋನಾ ಬಂತು. ಕೊರೋನಾ ಬಂದಾಗ ಯಾವುದೇ ಕಾಮಗಾರಿಗಳು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗಲೇ ಇಲ್ಲ. ಕೊರೋನಾದಲ್ಲಿ ಜನರ ಜೀವ ರಕ್ಷಣೆ ಮಾಡೋದೇ ಭಾಳ ದೊಡ್ಡದು. ಆ ಸಂದರ್ಭದಲ್ಲಿ ಈ ಕಾಮಗಾರಿ ಮಾಡಿ ಅಂತ ಹೇಳಿದರೆ ಜನರು ನಮ್ಮನ್ನು ಯಾವ ರೀತಿ ಪರಿಸ್ಥಿತಿಯಲ್ಲಿ ನೋಡ್ಬೋದು. ಜನರ ಜೀವನಕ್ಕಿಂತ ಮುಖ್ಯ ನಿಮಗೆ ಕಾಮಗಾರಿ ಅಂತ ಕೇಳ್ತಾರೆ. ಹಾಗಾಗಿ ನಾವು ಆವತ್ತು ಆ 2 ವರ್ಷ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗಲಿಲ್ಲ. ಆವಾಗ ಕಾಂಗ್ರೆಸ್ನವರು ಅದರ ನಂತರ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಗುದ್ದಲಿ ಪೂಜೆ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದಾಗ ಕಾಂಗ್ರೆಸ್ನವರು ಹೇಳಿದರು, ಇದಕ್ಕೆ ಆಲ್ಮೋಸ್ಟ್ 7.5% ಮಹಾನಗರ ಪಾಲಿಕೆ ಕೊಡಬೇಕು. ಮಹಾನಗರ ಪಾಲಿಕೆಯಲ್ಲಿ ಇಷ್ಟು ಹಣ ಎಲ್ಲಿಂದ ಕೊಡ್ತವೆ, ಅಷ್ಟು ಹಣ ಮಹಾನಗರ ಪಾಲಿಕೆಯಲ್ಲಿ ಇದೆಯಾ ಅಂಥೇಳಿ ಪತ್ರಿಕಾಗೋಷ್ಠಿ ಕರೆದು ಅಲ್ಲಲ್ಲಿ ಹೇಳಿದರು. ಕಾಂಟ್ರಾಕ್ಟ್ನವರು ಕೆಲಸ ಮಾಡಲಿಕ್ಕೆ ಕೇಳಲಿಲ್ಲ. ಆ ಯೋಜನೆ ಕೇಳದೇ ಇರುವಂಥ ಸಂದರ್ಭದಲ್ಲಿ ನಾವು ಪುನರಪಿ ಸರ್ಕಾರದ ಹತ್ರ ಮಾತಾಡಿ ಕೊಡಬೇಕು ಅಂತ ಹೇಳುವಂಥ ಮಾತಾಡುವಂಥ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆಯಿತು. ನಾನು 2ನೇ ಬಾರಿ ಗೆದ್ದೆ, ನಮ್ಮ ಸರ್ಕಾರ ಹೋಯಿತು, ಸಿದ್ದರಾಮಯ್ಯರ ಸರ್ಕಾರ ಬಂತು. ಆವಾಗ ಕೂಡ ಅಧಿವೇಶನದಲ್ಲಿ ನಾನು ಪ್ರಶ್ನೆ ಕೇಳಿದೆ. ನಾನು ಅಧಿವೇಶನದಲ್ಲಿ ಮಾತಾಡಿದಂಥ ವಿಡಿಯೋ ಕೂಡ ತಮ್ಮ ಮಾಧ್ಯಮದ ಗ್ರೂಪ್ನಲ್ಲಿ ಹಾಕ್ತೇನೆ. ಆವಾಗ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಸ್ವಲ್ಪ ಮಟ್ಟಿನ ಕಾಮಗಾರಿ ಆಗಿದೆ, ಅದು ಉಳಿದದಾಗಲಿಲ್ಲ, ತಾವು ತಡೆ ಹಿಡಿದಿದ್ದೀರಿ ಮಂತ್ರಿಗಳೇ ಭೈರತಿ ಸುರೇಶ್ರೇ ಅಂತ ಕೇಳುವಾಗ ಭೈರತಿ ಸುರೇಶ್ ಅವರು ಹೇಳ್ತಾರೆ, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮೋದನೆ ತೆಗೆದುಕೊಳ್ಳದೆ ನೀವು ಮಾಡಿದ್ದು, ಮತ್ತು ಬಜೆಟ್ ಪುಸ್ತಕದಲ್ಲಿ ಘೋಷಣೆ ಆದ ನಂತರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ದುಕೊಂಡೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರೇ ಮಾಡುವಂಥ ಬಜೆಟ್ ಅಲ್ಲ ಸ್ವಾಮಿ ಅದು. ಅವ್ರು ಆ ರೀತಿ ಸುಳ್ಳು ಉತ್ತರ ಕೊಟ್ಟರು. ಮೊನ್ನೆ ಐವನ್ ಡಿಸೋಜ್ ಅವರು ಪ್ಲಸ್ ಮಾಡಿ ಹೇಳ್ತಾರೆ, ಬಜೆಟ್ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅನುಮತಿ ಪಡೆಯದೆ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮತಿ ಪಡೆದ ಕಾರಣವೇ ಬಜೆಟ್ನಲ್ಲಿ ಬಂತು. ಆಯಿತು, ಸರ್ಕಾರ ಬದಲಾಯಿತು. ನಾನು ಅಧಿವೇಶನದಲ್ಲಿ 2-3 ಪರ ಪ್ರಶ್ನೆ ಕೇಳಿದೆ. ತದನಂತರ ಈ ಸರ್ಕಾರ ಬಂದ ನಂತರ ನೀವು ತಿಳ್ಕೊಳ್ಳಿ, ಸುತ್ತೋಲೆ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಇಲಾಖೆಗಳು, ನಿಗಮಗಳು, ಮಂಡಳಿ, ಪ್ರಾಧಿಕಾರದ ಕಾಮಗಾರಿಗಳ ಬಗ್ಗೆ ತಡೆ ಹಿಡಿಯುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಟಿಪ್ಪಣಿ. ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಈ ಹಿಂದಿನ ಸರ್ಕಾರ ಕೈಗೊಂಡಿದ್ದಂಥ ಎಲ್ಲ ಇಲಾಖೆಗಳ ಹಾಗೂ ಇಲಾಖೆಗಳ ಅಧೀನಪಡುವಂಥ ನಿಗಮ, ಮಂಡಳಿ, ಪ್ರಾಧಿಕಾರ ಮತ್ತು ಮಹಾನಗರ ಪಾಲಿಕೆ ಕಾಮಗಾರಿಗಳ ಸಂಬಂಧಿಸಿದ ಎಲ್ಲ ಹಣ ಬಿಡುಗಡೆ ಪಾವತಿಗಳ ತಕ್ಷಣದಿಂದ ಜಾರಿಗೆ ಬರುವಂತೆ ತಡೆ ಹಿಡಿಯಲು ಹಾಗೂ ಪ್ರಾರಂಭವಾಗದಿರುವ ಎಲ್ಲ ಕಾಮಗಾರಿಗಳನ್ನು ಕೂಡ ತಡೆ ಹಿಡಿಯಲಾಗಿದೆ. ಮಹಾತ್ಮ ಗಾಂಧಿ ನಗರ ವಿಕಾಸವನ್ನು ತಡೆ ಹಿಡಿದರು. ಇದು ಕಾಪಿ ಕೂಡ ಕೊಡ್ತೀನಿ ನಿಮಗೆ. ತಡೆ ಹಿಡಿದ ನಂತರ ಏನಾಯಿತು, ಹೆಸರು ಬದಲು ಮಾಡಿದರು, ಅದೇ ಯೋಜನೆಯನ್ನು ತಂದರು, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಅಂತ ಹೆಸರಿನಲ್ಲಿ ತಂದರು, ಮತ್ತು ನಾಳೆ ಶಿಲಾನ್ಯಾಸ ಮಾಡ್ತಾರೆ. ಏನು ಬುದ್ಧಿವಂತಿಕೆ ಸರ್, ಕೇವಲ ಡ್ರೆಸ್ ಬದಲು ಮಾಡಿದರೆ ಆಯಿತು, ಜನನೇ ಚೇಂಜ್. ಏನು ಬುದ್ಧಿವಂತಿಕೆ ನೋಡಿ. ನಾನು ಇದೆಲ್ಲವೂ ದಾಖಲೆ ನಿಮ್ಗೆ ಕೊಡ್ತೇನೆ. ನಾನು ಹೇಳ್ತೇನೆ, ದಯವಿಟ್ಟು ನಿಮ್ಮ ಹತ್ರ ನಾನು ಕೇಳ್ತೇನೆ, ಈ ಎಲ್ಲ ದಾಖಲೆಗಳು ನಿಮಗೆ ಈ ಪತ್ರಿಕಾಗೋಷ್ಠಿ ಅಂತ ಜೆರಾಕ್ಸ್ ಕೊಡ್ತೇನೆ. ಪ್ರಶ್ನೆಯನ್ನು ಕೇಳಬೇಕು. ಸರ್ ಭೈರತಿ ಸುರೇಶ್ ಅವರೇ, 2019-20 ಬಜೆಟ್ ಪ್ರತಿ ನೋಡಿ, ಇದರಲ್ಲಿ ಇದೆ. ಅದರ ನಂತರ 2019 ಆದೇಶ ಪ್ರತಿ ನೋಡಿ, ಇದರಲ್ಲಿದೆ. ಅದರ ನಂತರ ನಿಮ್ಮ ಸರ್ಕಾರ ಬಂದ ತಡೆ ಹಿಡಿದದ್ದು ನೋಡಿ, ಅದರಲ್ಲಿದೆ. ಅದರ ನಂತರ ಈಗ ನಿಮ್ಮ ಸರ್ಕಾರ ಬಂದ ನಂತರ ವಾಪಸ್ ಹೊಸ ಆದೇಶ ಕೊಟ್ಟಿದ್ದೀರಿ, ಹೊಸ ಯೋಜನೆ ಹೆಸರಿನಲ್ಲಿ ಅಂತ ಹೇಳೋದು ಕೇಳಬೇಕು. ಆವಾಗ ಅವೇರ್ನೆಸ್ ಕಮ್ಮ ಸುಳ್ಳು ಹೇಳ್ತಾರೆ ಅಂತ ಹೇಳಿ ತಪ್ಪಿಸ್ಕೊಳ್ತಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಬರಲ್ಲ. ನೀವು ಜನರಲ್ ಆಗಿ ಇದೆಲ್ಲ ದಾಖಲೆಗಳು ಇಟ್ಟುಕೊಳ್ಳದೆ ಅದು ಫೈನಾನ್ಸಲ್ಲಿ ಒಪ್ಪಿಗೆ ಆಗಿಲ್ಲ, ಅದೇನೇನೋ ಮಾತಾಡ್ತಾರೆ ಅವರೆಲ್ಲ. ಇದು ದಾಖಲೆ ಸಮೇತ ಇಟ್ಟು ಕೇಳಿ. ಆವಾಗ ಪತ್ರಿಕಾ ಮಾಧ್ಯಮದವರ ನಿಮ್ಮ ಒಂದು ವಿಶೇಷವಾದಂಥ ನಿಮ್ಮ ಸಾಮರ್ಥ್ಯದೊಂದಿಗೆ ಅವರನ್ನು ದಾಖಲೆ ಸಮೇತ ಅವರನ್ನು ನಗರ ಪಾಲಿಕೆಗೆ ಮಾಡ್ಬೋದು ನೀವು. ಇದು ಒಂದು ಭಾಗ.